ಒಂದೇ ಕಡೆಯಲ್ಲಿ ವಿದೇಶದ ಬಗೆ ಬಗೆಯ ಶುಚಿರುಚಿಯಾದ ಖಾದ್ಯವನ್ನ ಸವಿಬೇಕಾ? ದೇಶದ ವಿವಿಧ ರಾಜ್ಯಗಳ ವಿಧವಾದ ಖಾದ್ಯದ ರುಚಿ ನೋಡಬೇಕಾ? ಅಂತಹ ಜಾಗ ಮಂಗಳೂರಿನಲ್ಲಿ ಇದೆಯಾ? ಎಸ್, ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ, ನಗರದ ಅತ್ತಾವರದ ಲಾಸ್ಟ್ ಎಕ್ಸಿಟ್ ಗ್ರೌಂಡ್. ಹೌದಾ? ಅದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ನೀವು ದೇಶ ವಿದೇಶದ ಬಗೆ ಬಗೆಯ ಆಹಾರ ಖಾದ್ಯವನ್ನು ಸವಿಯಬೇಕು ಎನ್ನುವ ಯೋಚನೆಯಲ್ಲಿದ್ರೆ ಮಂಗಳೂರು ನಗರದ ಅತ್ತಾವರದ ಆಪಲ್ ಮಾರ್ಟ್ನ ಮುಂಭಾಗ ಇರುವ ಲಾಸ್ಟ್ ಎಕ್ಸಿಟ್ ಗ್ರೌಂಡ್ಗೆ ಒಮ್ಮೆ ಭೇಟಿ ನೀಡಲೇಬೇಕು. ಯಾಕಂದ್ರೆ ಇಲ್ಲಿ ನಿಮಗೆ ಎಲ್ಲ ಬಗೆಯ ಫುಡ್ಗಳನ್ನು ಟೇಸ್ಟ್ ಮಾಡೋ ಅಪೂರ್ವ ಅವಕಾಶ ಸಿಗುತ್ತೆ. ಕೇರಳ ರಾಜ್ಯದ ಖಾದ್ಯಕ್ಕಾಗಿ ಟೇಸ್ಟ್ ಆಫ್ ಕೇರಳ, ಬಾದಾಮ್ ಚಾಯ್ ಸವಿಯುವವರಿಗೆ ಚಾಚಾ ಚಾಯ್ವಾಲಾ, ಅರೇಬಿಯನ್ ಶೈಲಿಯ ಆಲ್ಮಾಸ್ ಅರೇಬಿಕ್ ರೆಸ್ಟೋ, ಮಾಮ್ಸ್ ಕಿಚನ್, ಅಂಡಾಕಾ ಫಂಡಾ, ವಿಧ ವಿಧದ ಮಾಕ್ ಟೈಲ್ ಪಾನೀಯಗಳಿಗಾಗಿ ಕುಲ್ಕಿ ಹಟ್, ಹೀಗೆ ರೆಸ್ಟೋರೆಂಟ್ಗಳ ಸಮೂಹವೇ ಇಲ್ಲಿದೆ. ತಿಂಗಳ ಹಿಂದೆಯಷ್ಟೇ ಆರಂಭಗೊಂಡ ಟೇಸ್ಟ್ ಆಫ್ ಕೇರಳ ರೆಸ್ಟೋರೆಂಟ್ ಕೇರಳ ಶೈಲಿಯ ಪರೋಟ, ಫಿಶ್ ಫ್ರೈಗೆ ಫೇಮಸ್ ಆಗಿದೆ. ಮಂಗಳೂರಿನ ಜನತೆಗೆ ಮಂಗಳೂರಿನಲ್ಲಿಯೇ ಕೇರಳದ ಖಾದ್ಯಗಳನ್ನು ಸವಿಯುವ ಅವಕಾಶ ಇಲ್ಲಿದೆ. ಜೊತೆಗೆ ವಿವಿಧ ಹಣ್ಣುಗಳ ತಂಪು ಪಾನೀಯವನ್ನು ಸವಿಯಬಹುದಾಗಿದೆ. I'm Shubha from Taste of Kerala, and we started this restaurant about a month back, and it's originally primarily a Kerala hotel. We've got loads of dishes from God's own country, and we don't use we use only authentic spices from Kerala. Our chefs are all well trained, and they are originally from Kerala itself. ಇನ್ನು ವಿದೇಶಿ ಶೈಲಿಯ ಖಾದ್ಯಗಳಿಗಾಗಿ ಥಾಪ್ರೆ, ಹೈದರಾಬಾದ್ ಧಮ್ ಚಾಯ್ ಸವಿಯುವವರಿಗೆ ಚಾಚಾ ಚಾಯ್ವಾಲಾ, ಅರೇಬಿಯನ್ ಶೈಲಿಯ ಆಲ್ಮಸ್ ಅರೇಬಿಕ್ ರೆಸ್ಟೋ, ಮಾಮ್ಸ್ ಕಿಚನ್, ಅಂಡಾಕಾ ಫಂಡಾ, ವಿಧ ವಿಧದ ಮಾಕ್ಟೈಲ್ ತಂಪು ಪಾನೀಯಗಳಿಗಾಗಿ ಕುಲ್ಕಿ ಹಟ್, ಇವೆಲ್ಲ ವೆರೈಟಿಯಾಗಿ ನಿಮ್ಮ ಬಾಯ್ ರುಚಿಯನ್ನ ತಣಿಸಲಿವೆ. ನೀವು ಒಮ್ಮೆಯಾದ್ರೂ ಈ ಲಾಸ್ಟ್ ಎಕ್ಸಿಟ್ ಗ್ರೌಂಡ್ ಫುಡ್ ಸ್ಟ್ರೀಟ್ಗೆ ಭೇಟಿ ನೀಡಿ ಇಲ್ಲಿನ ಆಹಾರವನ್ನು ಸವಿಯಲೇಬೇಕು. ಇಲ್ಲಿ ರೆಸ್ಟೋರೆಂಟ್ ಒಂದು ಓಪನ್ ಮಾಡಿದ್ದೇವೆ, ಕೆಫೆಟೇರಿಯನ್ ಟೈಪಲ್ಲಿ. ಎಲ್ಲ ಟೈಪ್ ಇದ್ದು ಇಲ್ಲಿ ಅಲ್ಫಾಮ್, ಟಿಕ್ಕಾ, ಶವರ್ಮಾ ಎಲ್ಲ ಟೈಪ್ ಇದ್ದು ನಿಮಗೆ ಫುಡ್ ಇಲ್ಲಿ ಟೇಸ್ಟ್ ಮಾಡ್ಬೋದು. ಇದು ಅತ್ತಾವರ ಪಲ್ನೀರಲ್ಲಿ ಆಪಲ್ ಮಾರ್ಟ್ ಅಪೋಸಿಟ್ ಲ್ಯಾಕ್ಸ್ ಎಕ್ಸಿಟ್ ಗ್ರೌಂಡಲ್ಲಿ ನಿಮಗೆ ಅಂದರೆ ಇಲ್ಲಿ 20 ಕಾರ್ ಫೆಸಿಲಿಟಿ ಇದೆ. 20 ಕಾರ್ ಇರುವಂಥ ಫೆಸಿಲಿಟಿಲಿ ನೀವು ಬಂದರೆ ನಿಮಗೆ ಒಳ್ಳೆ ಫುಡ್ ಸಹ ಇದೆ, ನಿಮಗೆ ಟೇಸ್ಟ್ ಮಾಡ್ಬೋದು. ಎಲ್ಲ ಥರದ ವೆರೈಟೀಸ್ ಫುಡ್ ನಿಮಗೆ. ಒಟ್ಟಿನಲ್ಲಿ ನೀವು ದೇಶ ವಿದೇಶದ ಬಗೆ ಬಗೆಯ ಆಹಾರ ಖಾದ್ಯವನ್ನು ಒಂದೇ ಕಡೆಯಲ್ಲಿ ಸವಿಯಬೇಕು ಎನ್ನುವ ಯೋಚನೆ ನಿಮಗಿದ್ರೆ, ಖಾದ್ಯ ಸವಿಯಬೇಕು ಎನ್ಸಿದ್ರೆ ಇಂದೇ ನೀವು ಲಾಸ್ಟ್ ಎಕ್ಸಿಟ್ ಗ್ರೌಂಡ್ ಫುಡ್ ಸ್ಟ್ರೀಟ್ಗೆ ಭೇಟಿ ನೀಡಿ ಬಾಯಲ್ಲಿ ನೀರೂರಿಸೋ ಖಾದ್ಯಗಳನ್ನ ಸವಿದು ಸಂಭ್ರಮಿಸಿ. ಪವನ್ ಕಾಚಿಮಡ್ಕ, ವಿವೋ ನ್ಯೂಸ್ 24/7 ಮಂಗಳೂರು.